जय भीम जय भीम जय भीम जय भीम जय भीम जय भीम। ದಕ್ಷಿಣ ಕನ್ನಡ ಜಿಲ್ಲೆ ಅಂಬೇಡ್ಕರ್ ಆದರ್ಶ ಸೇವಾ ಸಮಿತಿ ಕರ್ನಾಟಕ ಸುಳ್ಯ ತಾಲೂಕು ಅಜ್ಜವರ ಘಟಕದ ವತಿಯಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 66ನೇ ಪರಿನಿಬ್ಬನ ಕಾರ್ಯಕ್ರಮವನ್ನು ಮೆನಾಲಾದ ಜೈ ಭೀಮ್ ಧ್ವಜದ ಬಳಿಯಿಂದ ಹರೀಶ್ ಮೆನಾಲಾ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತಾಡಿದ ಸುಧೀರ್ ರೈ ಮೆನಾಲಾ, ಅಂಬೇಡ್ಕರ್ ಅವರನ್ನು ಸ್ಮರಿಸಬೇಕಾದದ್ದು ಭಾರತೀಯರೆಲ್ಲರ ಕರ್ತವ್ಯ. ಸಂವಿಧಾನದ ಮೂಲಕ ಭಾರತೀಯರಿಗೆ ಕೊಟ್ಟ ಸೌಲಭ್ಯ ಮತ್ತು ಬದುಕನ್ನು ಎಷ್ಟು ಜನ್ಮ ಹುಟ್ಟಿ ಬಂದರೂ ತೀರಿಸಲಾಗದು ಎಂದರು. ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಹಾರಾರ್ಪಣೆ ಮಾಡಿ ಮಾತಾಡಿದ ಚಂದ್ರಶೇಖರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಮಹಾಪರಿನಿಬ್ಬಣ ದಿನ ಎಲ್ಲ ದಲಿತ, ಶೋಷಿತ, SC, ST, OBC ಮತ್ತು ಮಹಿಳೆಯರು ನೆನಪು ಮಾಡಿಕೊಂಡು ಸ್ಮರಿಸಬೇಕಾದ ದಿನ. ಬಾಬಾ ಸಾಹೇಬರನ್ನು ಒಂದು ವರ್ಗಕ್ಕೆ ಸೀಮಿತಗೊಳಿಸುವುದು ಈ ದೇಶದ ದುರಂತ. ಅವರು ಬರೆದ ಸಂವಿಧಾನ ಒಂದು ಜಾತಿ ಮತ್ತು ವರ್ಗಕ್ಕೆ ಸೀಮಿತವಾಗಿಲ್ಲ ಎಂದರು. ಸ್ಥಳೀಯ ಮುಸ್ಲಿಂ ಬಾಂಧವರನ್ನು ಆಹ್ವಾನಿಸಿದ್ದು ಅವರು ಕಾರ್ಯಕ್ರಮಕ್ಕೆ ಬರದೇ ಇರುವುದು ಸಂಘಟನೆ ಮತ್ತು ಬಾಬಾ ಸಾಹೇಬರಿಗೆ ಮಾಡುತ್ತಿರುವ ಅಗೌರವ. ಅವರಿಗೆ NRC, CAA ಅಂತಹ ಕಾನೂನು ಬರುವಾಗ ಅಂಬೇಡ್ಕರ್ ಅವರ ಭಾವಚಿತ್ರ, ಸಂವಿಧಾನ ನೆನಪಿಗೆ ಬರುತ್ತದೆ. ಭಾರತ ದೇಶ ಬೇರೆ ಬೇರೆ ಮುಸ್ಲಿಂ ರಾಷ್ಟ್ರವಾಗಿ ವಿಭಜನೆಯಾದರೂ ಇನ್ನೂ ಕೂಡ ನೀವುಗಳು ಭಾರತ ದೇಶದಲ್ಲಿ ಜೀವನ ನಡೆಸುತ್ತಿದ್ದೀರಿ. ಅಂದರೆ ಅದಕ್ಕೆ ಕಾರಣ ಅಂಬೇಡ್ಕರ್ ಅವರು ಬರೆದ ಭವ್ಯ ಭಾರತದ ಸಂವಿಧಾನ ಕಾರಣ ಎಂದರು. ಬಾಬಾ ಸಾಹೇಬರನ್ನು ನೆನಪು ಮಾಡಿಕೊಂಡು ಅವರ ಋಣವನ್ನು ತೀರಿಸಿಕೊಳ್ಳಿ ಹಾಗೂ ಈ ದೇಶದ ಮಹಿಳೆಯರು ದಿನನಿತ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನೆನಪು ಮಾಡಿಕೊಳ್ಳಬೇಕು. ಅವರು ಕಾನೂನಿನಲ್ಲಿ ಹಿಂದೂ ಕೋಡ್ ಬಿಲ್ ಬರೆಯದೇ ಇರ್ತಿದ್ರೆ ನೀವು ಇವತ್ತು ಸಮಾಜದಲ್ಲಿ ಮುಂಚೂಣಿಗೆ ಬರುತ್ತಿರಲಿಲ್ಲ ಎಂದರು. ನಿಮ್ಮ ಏಳಿಗೆಗಾಗಿ ಕಾನೂನು ಮಂತ್ರಿ ಪದವಿಯನ್ನು ತಿರಸ್ಕರಿಸಿದ ಮಹಾನ್ ಚೇತನ ಅವರು ಎಂದರು. ಸುಳ್ಯ ತಾಲೂಕು ಸಂಘಟನೆಯ ಅಧ್ಯಕ್ಷರಾದ ಸತೀಶ್ ಬೂಡುಮಕ್ಕಿ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿಬ್ಬಣ ಕಾರ್ಯಕ್ರಮದ ಬಗ್ಗೆ ಮಾತಾಡಿದರು. ಕಾರ್ಯಕ್ರಮದಲ್ಲಿ ಸಂಘಟನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಶಾಂತಿಮೂಲೆ, ಸುಳ್ಯ ತಾಲೂಕು ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಬಾಲಕೃಷ್ಣ ದೊಡ್ಡೇರಿ, ಸುನೀಲ್ ಕಾಂತಮಂಗಲ, ಮಧುಸೂದನ್ ಕಾಟಿಪಳ್ಳ, ಶಶಿಧರ್ ಕಾಂತಮಂಗಲ, ಕುಶಲಪ್ಪ, ದಿನೇಶ್, ರಾಘವ್, ಅಶೋಕ್, ವಸಂತ್, ಜಾನಕಿ, ದೀಪಾ, ಯತೀಶ್, ಭವ್ಯ, ಹರ್ಷಿತ್, ಲಿಖಿತ್ ದೊಡ್ಡೇರಿ ಅವರು ಸೇರಿದಂತೆ ಸ್ಥಳೀಯರು ಹಾಜರಿದ್ದರು. जय भीम जय भीम जय भीम जय भीम जय भीम जय भीम।